ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಸವಿತಾ ಸಮಾಜ ಇವರ ಸಹಕಾರದೊಂದಿಗೆ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾದ ಆನಂದ ಭಂಡಾರಿ ಹೊಸಬೆಟ್ಟು ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಗಣ್ಯರು ಸವಿತಾ ಮಹರ್ಷಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಲೇಖಕರು ಮತ್ತು ವಿಮರ್ಶಕರಾದ TAN ಖಂಡಿಗೆ ಅವರು ಮಾತನಾಡಿ, ಸವಿತಾ ಮಹರ್ಷಿ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು. ತತ್ವಗಳನ್ನು ಪಾಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮಹತ್ವ ಬರುತ್ತದೆ ಎಂದರು. ಕೆಲವು ಸಮುದಾಯದ ಜನರು 4-5ನೇ ಕ್ಲಾಸ್ ಮರ ಹತ್ತೋದು, ನೀರಿನಲ್ಲಿ ಈಜುವುದು ಇದನ್ನೆಲ್ಲ ನೋಡುವಾಗ ನಮಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಬಂತು ಅಂತ. ಇದು ಮನುಷ್ಯರಿಗೆ ಮಾತ್ರ ಸೀಮಿತ ಅಲ್ಲ, ಪ್ರಾಣಿಗಳಲ್ಲಿರುತ್ತೆ. ನೀವು ಜೇನುಗೂಡಿದ್ರೆ ಜೇನುಗೂಡಿನ ಹತ್ತಿರಕ್ಕೆ ಹೋಗುವಾಗ ಜೇನುಗೂಡಗಳೆಲ್ಲ ಹಾರಿ ಒಂದು ಪಿಳಿಯದ ಶಬ್ದ ಮಾಡ್ತವೆ. ಅದು ಯಾಕೆ ಮಾಡ್ತದೆ ಅಂತ ಹೇಳಿದರೆ, ಅದು ಆ ಜೇನುಗೂಡಿನಲ್ಲಿರುವ ರಾಣಿಗೆ ಎಚ್ಚರ ಕೊಟ್ಟು ಯಾವ ಜೇನು ಕಟ್ಟಿಗೆ ಬಂದಿದ್ದಾರೆ ನನ್ನ ವ್ಯಕ್ತಿಗಳನ್ನು ಬೆಳೀತಾರೆ, ಅದಕ್ಕೆ ಒಂದು ಜ್ಞಾನ ಸಿಕ್ಕಿದೆ. ಇದನ್ನು ನಾವು ಸಮುದಾಯದ ಜ್ಞಾನ ಅಂತ ಕರೀತೀವಿ. ಇದು ಪ್ರತಿ ಸಮುದಾಯದಲ್ಲಿ ವಿಶಿಷ್ಟವಾದ ಜ್ಞಾನ ಇದೆ. ಇದನ್ನು ಸಾಮುದಾಯಿಕ ಜ್ಞಾನ ಅಂತ. ಭಾರತ ನಿಂತಿರುವುದೇ ಈ ಸಾಮುದಾಯಿಕವಾದಂತಹ ಜ್ಞಾನದ ಮೇಲೆ ನಿಂತಿದೆ. ಇಂಥ ಜ್ಞಾನಗಳನ್ನು ನಾವು ಗುರುತಿಸುವಾಗ ಈ ವೇಳೆ ಮಂಗಳೂರು ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಸುರೇಶ್ ಭಂಡಾರಿ ಬಿಜಯ್, ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್ ಜಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.